ಮಂಗಳೂರಿನ ಕಂಕನಾಡಿಯ ಫಾದರ್ ಮುಲ್ಲರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಮುಂಭಾಗದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಬಸ್ ಬುಕಿಂಗ್ ಕಚೇರಿ ಉದ್ಘಾಟನೆಗೊಂಡಿತು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ವತಿಯಿಂದ ಮಂಗಳೂರಿನ ಕಂಕನಾಡಿಯ ಫಾದರ್ ಮುಲ್ಲರ್ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ಮುಂಭಾಗದಲ್ಲಿ ಕೆಎಸ್ಆರ್ಟಿಸಿ ಬಸ್ ಬುಕಿಂಗ್ ಸೌಲಭ್ಯ ಉದ್ಘಾಟನೆಗೊಂಡಿತು. ಕೆಎಸ್ಆರ್ಟಿಸಿ ಮಂಗಳೂರು ವಿಭಾಗೀಯ ನಿಯಂತ್ರಣಾಧಿಕಾರಿ ಅರುಣ್ ಎಸ್ಎನ್ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ತದಬಳಿಕ ಮಾತನಾಡಿದ ಅವರು, ಆಸ್ಪತ್ರೆ ಮತ್ತು ಕೆಎಸ್ಆರ್ಟಿಸಿ ಸೇವೆಗೆ ಹೆಸರು ಪಡೆದುಕೊಂಡಿದೆ. ಮುಂದಿನ ದಿನಗಳಲ್ಲಿ ದೂರದ ಊರಿನಿಂದ ಬರುವ ರೋಗಿಗಳಿಗೆ ಇದು ಸಹಕಾರಿಯಾಗಲಿದೆ. ಗ್ರಾಹಕರಿಗೆ ಇನ್ನಷ್ಟು ಸೇವೆಯನ್ನ ನೀಡಲು ಕೆಎಸ್ಆರ್ಟಿಸಿ ಬದ್ಧವಾಗಿದೆ ಎಂದು ಹೇಳಿದರು. ಫಾದರ್ ಮುಲ್ಲರ್ ಆಸ್ಪತ್ರೆಯ ಆವರಣದಲ್ಲಿ ನಮ್ಮ ಬಸ್ಗೆ ಅವಕಾಶ ಮಾಡಿಕೊಟ್ಟಿರೋದು ಇಟ್ಸ್ ಎ ಗ್ರೇಟ್. ನೀವು ಸೇವೆಗೆ ಹೆಸರಾದವರು, ತಜ್ಞ ವೈದ್ಯರು, ನೀವು ಡಾಕ್ಟರ್ಗಳು ಏನಿದ್ದೀರಿ ಅಥವಾ ಶುಶ್ರೂಷಾ ತಂಡ ಏನಿದ್ದೀರಿ, ನೀವು ಸೇವೆಗೆ ಹೆಸರಾದವರು. ಅದೇ ರೀತಿ ಸಾರಿಗೆ ಸಂಸ್ಥೆಯೂ ಸೇವೆಗೆ ಹೆಸರಾದಂಥ ಸಂಸ್ಥೆ. ಇವೆರಡರ ಸಮ್ಮಿಲನದಲ್ಲಿ ಮುಂದಿನ ದಿನದಲ್ಲಿ ಏನು ದೂರದ ಊರುಗಳಿಂದ ಬರುವಂಥ ರೋಗಿಗಳಿಗೆ ಅವರು ಭಾಳ ಕಡಿಮೆ ವೆಚ್ಚದಲ್ಲಿ ಆಸ್ಪತ್ರೆಗೆ ಮುಟ್ಟುವಂಥ ಪರಿಸ್ಥಿತಿನಲ್ಲಿ, ಅದೇ ರೀತಿ ಹಿಂತಿರುಗುವಂಥ ಸಂದರ್ಭದಲ್ಲಿ ಸುಗಮವಾಗಿ ಹೋಗಲಿಕ್ಕೆ, ಕೆಲವೊಂದು ಸಂದರ್ಭದಲ್ಲಿ ನಾವು ನೋಡ್ತೀವಿ ಅವರು ಕೈ ಕಾಲು ಫ್ರ್ಯಾಕ್ಚರ್ ಆಗಿರ್ತದೆ, ವಯಸ್ಸಾಗಿರ್ತದೆ, ಅವರಿಗೆ ಇಲ್ಲಿಂದ ಹೋಗಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಹಾಗಾಗಿ ನಾವು ಇತ್ತೀಚೆಗೆ ಸ್ಲೀಪರ್ ಕೋಚ್ಗಳನ್ನು ಭಾಳಷ್ಟು ಕಡೆಗೆ ಆರಂಭ ಮಾಡಿದ್ದೀವಿ. ಇವತ್ತು ಇಲ್ಲಿ ಫಾದರ್ ಮುಲ್ಲರ್ ಆಸ್ಪತ್ರೆಯಿಂದ ಈ ಥರ ಬಸ್ ಫೆಸಿಲಿಟೀಸ್ನ ಕೊಡ್ತಾ ಇದ್ದೀವಿ. ಮುಂದಿನ ದಿನದಲ್ಲಿ ಈ ಸೇವೆಗಳು ಇನ್ನಷ್ಟು ಹೆಚ್ಚಾಗಲಿ. ಇನ್ನು ಮೊದಲ ಬಸ್ ಟಿಕೆಟ್ ಅನ್ನ ಬುಕಿಂಗ್ ಕೌಂಟರ್ನಲ್ಲಿ ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆಯ ನಿರ್ದೇಶಕ ರೆವರೆಂಡ್ ಫಾದರ್ ರಿಚರ್ಡ್ ಅಲೋಷಿಯಸ್ ಕೊಯ್ಲೋ ಅವರು ಪಡೆದರು. ತದಬಳಿಕ ಮಾತನಾಡಿದ ಅವರು, ಕೋವಿಡ್ ಸಂದರ್ಭದಲ್ಲಿ ರೋಗಿಗಳಿಗೆ ಉತ್ತಮ ಸೇವೆಯನ್ನ ನೀಡುತ್ತಾ ಬರಲಾಗುತ್ತಿದೆ. ಇನ್ನು ಉತ್ತಮ ಉದ್ದೇಶಕ್ಕಾಗಿ ಆರಂಭಿಸಿರುವ ಬುಕಿಂಗ್ ಸೌಲಭ್ಯ ಹಲವಾರು ಮಂದಿಗೆ ಸದುಪಯೋಗ ಸಿಗಲಿ ಎಂದು ಆಶಿಸಿದರು. ಯಾವಾಗಲೂ ಕೂಡ ನಮ್ಮ ಸೇವೆಯನ್ನು ಕಡಿಮೆ ಮಾಡುವುದಿಲ್ಲ. ಕೋವಿಡ್ ಸಮಯದಲ್ಲಿ ಕೂಡ ನಾವು ಈ ಸೇವೆಯನ್ನು ಜನರಿಗೆ ಕೊಟ್ಟಿದ್ದೇವೆ. ಕಡಿಮೆ ವೆಚ್ಚದಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಉತ್ತಮ ರೀತಿಯ ಚಿಕಿತ್ಸೆಯನ್ನು ಕೊಡಲು ನಾವು ಯಾವಾಗಲೂ ಬದ್ಧರಾಗಿದ್ದೇವೆ. ನಮ್ಮದು ಪ್ರತ್ಯೇಕವಾಗಿ ಕ್ರೈಸ್ತ ಸಂಸ್ಥೆ. ನಾವು ಸೇವೆಗಾಗಿಯೇ ಇರುವುದು, ಅದಕ್ಕಾಗಿ ಸೇವೆಯೇ ನಮ್ಮ ಮುಖ್ಯ ಧ್ಯೇಯ. ಅನೇಕ ಬಡ ಜನರಿಗೆ, ಪ್ರತ್ಯೇಕವಾಗಿ ರೋಗಿಗಳಿಗೆ, ದೂರದಿಂದ ಬರುವ ರೋಗಿಗಳಿಗೆ ಈ ಒಂದು ಸವಲತ್ತನ್ನು ತಾವು ನಮ್ಮ ಉದಾರ ಹಸ್ತದಿಂದ ನೀವು ನಮಗೆ, ನಮ್ಮ ಸಂಸ್ಥೆಗೆ ಕೊಟ್ಟದಕ್ಕೆ ನಾವು ಸಂಸ್ಥೆಯ ಪರವಾಗಿ ನಿಮಗೆ ಚಿರಋಣಿಗಳಾಗಿದ್ದೇವೆ. ಈ ವೇಳೆ ಮಂಗಳೂರು ವಿಭಾಗೀಯ ಸಂಚಾರಾಧಿಕಾರಿ ಕಮಲ್ ಕುಮಾರ್, ಮಂಗಳೂರು ವಿಭಾಗದ ಡೆಪ್ಯೂಟಿ ಮೆಕ್ಯಾನಿಕಲ್ ಇಂಜಿನಿಯರ್ ನವೀನ್, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ರುಡಾಲ್ಫ್ ರವಿಡೇಸಾ, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ಅಜಿತ್ ಮೆನೇಜಸ್, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಸಹಾಯಕ ನಿರ್ವಾಹಕರಾದ ರೆವರೆಂಡ್ ಫಾದರ್ ಜೀವನ್ ಸಿಕ್ವೇರಾ, ರೆವರೆಂಡ್ ಫಾದರ್ ನೆಲ್ಸನ್ ಪಾಯಸ್, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಡೀನ್ ಡಾಕ್ಟರ್ ಆಂಟನಿ ಸಿಲ್ವನ್ ಡಿಸೋಸಾ, ಫಾದರ್ ಮುಲ್ಲರ್ ಕಾಲೇಜ್ ಆಫ್ ಅಲೈಡ್ ಹೆಲ್ತ್ ಸೈನ್ಸ್ನ ಡೀನ್ ಡಾಕ್ಟರ್ ಅರ್ವನ್ ಡಿಸೋಸಾ, ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಉದಯ್ ಕುಮಾರ್, ಚೀಫ್ ನರ್ಸಿಂಗ್ ಆಫೀಸರ್ ಸಿಸ್ಟರ್ ಜಾನೆಟ್ ಡಿಸೋಸಾ, ಉಪವೈದ್ಯಕೀಯ ಅಧೀಕ್ಷಕರಾದ ಕಿಶನ್ ಶೆಟ್ಟಿ, ಫಾದರ್ ಮುಲ್ಲರ್ ಕಾಲೇಜ್ ಆಫ್ ಅಲೈಡ್ ಹೆಲ್ತ್ ಸೈನ್ಸ್ನ ಉಪಡೀನ್ ಡಾಕ್ಟರ್ ರಮೇಶ್ ಭಟ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಸಾರ್ವಜನಿಕ ಸಂಪರ್ಕಾಧಿಕಾರಿ ಡಾಕ್ಟರ್ ಕೆಲ್ವಿನ್ ಪಾಯಸ್ ಅವರು ನಿರೂಪಿಸಿದ್ರು. ಇನ್ನು ಆಸ್ಪತ್ರೆಯಿಂದ ಹಡಕಲಿ, ದಾವಣಗೆರೆ, ರಾಣಿಬೆನ್ನೂರು, ಮೊಳಕಾಲ್ಮೂರು, ಚಿಕ್ಕಮಗಳೂರು, ಮಡಿಕೇರಿ ಹೀಗೆ ವಿವಿಧ ಕಡೆಗಳಿಗೆ ಕೆಎಸ್ಆರ್ಟಿಸಿ ಬಸ್ ಸಂಚಾರ ಮಾಡಲಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.